ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇಬ್ಬರು ಬಾಲ್ಯದಿಂದಲೇ ಸ್ನೇಹಿತರು. ಒಬ್ಬರನ್ನು ಕಂಡರೆ ಮತ್ತೊಬ್ಬರಿಗೆ ಅಭಿಮಾನ, ಪ್ರೀತಿ. ಅದಕ್ಕೆ ಅಪ್ಪು ಅಗಲಿದ ಸುದ್ದಿ ತಿಳಿದ ಕೂಡಲೇ ದರ್ಶನ್ ಕ್ರಾಂತಿ ಚಿತ್ರದ ಚಿತ್ರೀಕರಣವನ್ನು ನಿಲ್ಲಿಸಿ ಆಸ್ಪತ್ರೆಗೆ ತೆರಳಿದ್ರು. ಹೆಚ್ಚು ಕಡಿಮೆ 1 ತಿಂಗಳ ಕಾಲ ಚಿತ್ರೀಕರಣಕ್ಕೆ ಬ್ರೇಕ್ ಹಾಕಿದ್ರು. ಆ ಮಟ್ಟಕ್ಕೆ ಇಬ್ಬರಲ್ಲೂ ಸ್ನೇಹ, ಪ್ರೀತಿ ಇತ್ತು. ಪುನೀತ್ ರಾಜ್ಕುಮಾರ್ ಅವರನ್ನು ಪ್ರೀತಿಯಿಂದ ಅಪ್ಪು ಅಂತ ಕರೆಯುವುದು ಎಲ್ರಿಗೂ ಗೊತ್ತಿರುವ ಸಂಗತಿ. ಅದೇ ದರ್ಶನ್ ಅವರನ್ನು ಅಪ್ಪು ಅಂತ ಕರೀತಾರೆ ಎನ್ನುವ ವಿಚಾರ ಇದೀಗ ಬಟಬಯಲಾಗಿದೆ. ಹೌದು, dboss ಅಭಿಮಾನಿಯೊಬ್ಬರು ಈ ವಿಷಯವನ್ನು ರಿವೀಲ್ ಮಾಡಿದ್ದಾರೆ. ದರ್ಶನ್ ಅವರ ತಾಯಿ ಮನೆಯಲ್ಲಿ ತನ್ನ ಪ್ರೀತಿಯ ಮಗನಿಗೆ ಅಪ್ಪು ಅಂತ ಕರೀತಾರೆ ಎನ್ನುವ ವಿಚಾರವನ್ನು ಅವರು ರಿವೀಲ್ ಮಾಡಿದ್ದಾರೆ. dboss, ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಬಾಕ್ಸ್ ಆಫೀಸ್ ಸುಲ್ತಾನ್ ಹೀಗೆ ಒಂದಿಷ್ಟು ಹೆಸರುಗಳಿಂದ ಅಭಿಮಾನಿಗಳು ದರ್ಶನ್ ಅವರನ್ನು ಪ್ರೀತಿಯಿಂದ ಕರೀತಾರೆ. ಆದರೆ ಅಮ್ಮ ಮುದ್ದಾಗಿ ಕರೆಯುವ ಹೆಸರೇ ಅಚ್ಚುಮೆಚ್ಚು. ದರ್ಶನ್ ಅವರ ಮನೆಯಲ್ಲಿ ಅವರ ತಾಯಿ ಮೀನಾ ತೂಗುದೀಪ ಅವರು ಅಪ್ಪು ಅಂತ ಕರೀತಾರಂತೆ. ಬಾಲ್ಯದಿಂದಲೂ ದರ್ಶನ್ಗೆ ಅಮ್ಮ ಅಪ್ಪು ಅಂತ ಕರೀತಾರೆ. ಈ ಮಾತನ್ನು ಸ್ವತಃ ಅಮ್ಮನೇ ಹೇಳಿದ್ರು ಎಂದು ಗಾಯಕ ದರ್ಶನ್ ಅವರ ಅಭಿಮಾನಿ ಸುಪ್ರೀಂ ಗಾಂಧಾರ ಇತ್ತೀಚೆಗೆ ಖಾಸಗಿ ಸಂದರ್ಶನವೊಂದರಲ್ಲಿ ಹೇಳಿದ್ದಾರೆ. ಇದೊಂದು ವಿಷಯ ನನಗೆ ಗೊತ್ತಿರಲಿಲ್ಲ. ದರ್ಶನ್ ಸರ್ ಅವರನ್ನು ಚಿಕ್ಕ ವಯಸ್ಸಿನಿಂದ ಅಪ್ಪು ಅಪ್ಪು ಅಂತ ಕರಿತಾ ಇದ್ರಂತೆ. ದರ್ಶನ್ ಸರ್ ಅವರ ಅಮ್ಮ ಹೇಳಿದ್ದು ನನಗೆ. ಚಿಕ್ಕ ವಯಸ್ಸಿನಿಂದಲೂ ದರ್ಶನ್ ಅವರನ್ನು ಅಪ್ಪು ಅಂತಲೇ ಕರೆಯೋದು ಅಂತ ಅಮ್ಮ ಹೇಳಿದ್ರು. ಅವತ್ತೇ ಮೈಂಡಿಗೆ ಹಾಕೊಂಡೆ. ನಾನು ಭೇಟಿ ಮಾಡಿದ್ದು ಇಬ್ಬರನ್ನು ಮಾತ್ರ, ದರ್ಶನ್ ಸರ್ ಅವರನ್ನು ಹಾಗೂ ಅಮ್ಮನನ್ನು ಅಷ್ಟೇ. ಯಾರೇ ಬಂದರೂ ಸಪೋರ್ಟ್ ಮಾಡ್ತಾರೆ, ಅಷ್ಟೇ ಪ್ರೀತಿಯಿಂದ ಸಪೋರ್ಟ್ ಮಾಡ್ತಾರೆ. ಜೈ ಸಾಯಿರಾಮ್ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ ಅಮ್ಮ. ಮಿಕ್ಕಿದೆಲ್ಲ ಸೂಪರ್ ಹಿಟ್. ಅವರು ಯಾವಾಗ ಜೈ ಸಾಯಿರಾಮ್ ಎಂದು ಹೇಳಿ ಕಳಿಸ್ತಾರೋ ಆವಾಗ ಪಕ್ಕ ಹಿಟ್ಟು ಇದು ಹೋಗುವಂತ ದರ್ಶನ್ ಅವರ ತಾಯಿ ಮೀನಾ ತೂಗುದೀಪ ಅವರ ಬಗ್ಗೆ ಗುಣಗಾನವನ್ನು ಮಾಡಿದ್ದಾರೆ ಸುಪ್ರೀತ್. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.